ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ತುಳು ನಾಟಕ ಪರ್ವ ನಡೀತಾ ಇದೆ. ಬಿ ಪದ್ಮರಾಜರಾವ್ ಪೆರಡೂರು ಅವರ ರಚನೆಯ ಕಾಲ ಕೂಡ್ದು ಬನ್ನಗ ನಾಟಕ ಅದ್ಧೂರಿಯಾಗಿ ಪ್ರದರ್ಶನಗೊಂಡಿತು. ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದ ತುಳು ನಾಟಕ ಪರ್ವದಲ್ಲಿ ನಾಟಕ ರಚನೆಕಾರ ಪದ್ಮರಾಜ್ ರಾವ್ ಪೆರಡೂರು ಅವರನ್ನ ಸೀತಾರಾಮ್ ಶೆಟ್ಟಿ ಕುಡ್ಲಾ ಅವರು ಸನ್ಮಾನಿಸಿದ್ರು. ಇದೇ ವೇಳೆ ಮಾತನಾಡಿದ ಬಿ ಪದ್ಮರಾಜರಾವ್ ಅವರು ತುಳು ಭಾಷೆಯನ್ನ ಉಳಿಸಲು ಮತ್ತು ಬೆಳೆಸಲು ಇಂತಹ ನಾಟಕ ಪರ್ವ ಸಹಕಾರಿಯಾಗಿದೆ ಎಂದು ಹೇಳಿದರು. ಏರ್ಲ ಪುಟ್ಟನಗನೆ ಕವಿಯಾದಿ ಪೂಜೆ ಅಥವಾ ಸಂಗೀತಗಾರಿಯಾದಿ ಪೂಜೆ, ಯಕ್ಷಗಾನ ಕಲೆಯಾದಿ ಪೂಜೆ ಅಥವಾ ನೃತ್ಯ ಕಲಾವಿದೆ ಅಥವಾ ಅವರಿ ಕ್ರಿಕೆಟ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಗೊಬ್ಬನ ಕಲಾವೇ ಅದು ಬಿಟ್ಟುಜೆ ಆಯೆ ಬುಲೆಂಬರ್ಪ್ನ ವಾತಾವರಣ ಆಯೆ ಒಂಜಿ ಅಭಿರುಚಿಗೆ ಒಂಜಿ ದೃಷ್ಟಿಕೋನಕ್ಕೆ ಚೇಂಜ್ ಮಲ್ಪರೆ ಅವಕಾಶ ಇಕ್ಕೊಂಡು ಹೆಚ್ಚಾದ ಇಲ್ಲದ ಹಿರಿಯರು ಏರಾಂಡಲ ಯಕ್ಷಗಾಂಡಿತ್ತಿನ ಅಗಲ್ನಿಲ್ಲಡಿ ಏರಾಂಡ ಬರೀ ಯಕ್ಷಗಾನ ಪೋಪೆ ಅಂಚ ಆ ಅಭಿರುಚಿ ಪುಟ್ಟರಾಂಡ ಒಂಜಿ ಪ್ರೇರಣೆ ಬೋಡು ಒಕ್ಕಾಡ್ದಂತೆ ಒಂಜಿ ಸಾಧನೆ ಮಲ್ಪರಿಗೆ ಆಪುಜಿ. ಇದೇ ವೇಳೆ ಪದ್ಮರಾಜ್ ರಾವ್ ಪೆರಡೂರು ಅವರ ರಚನೆಯಲ್ಲೇ ಪಿ ಪ್ರಭಾಕರ್ ಕಲ್ಯಾಣಿ ನಿರ್ದೇಶನದ ಕಾಲಕೂಡ್ದು ಬನ್ನಕ ನಾಟಕ ಪ್ರದರ್ಶನಗೊಂಡಿತು. ಈ ಸಂದರ್ಭ ಗಂಗಾಧರ್ ಕಿದಿಯೂರು, ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಚಂದ್ರಹಾಸ್ ರೈ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ಬಿ4 ನ್ಯೂಸ್ 24/7 ಮಂಗಳೂರು.